ಉಳ್ಳಾಲ ನಗರಸಭೆಗೆ ಬುಧವಾರ ಕಾಂಡೆ ಭೇಟಿ ಕೊರ್ನ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಅಧಿಕಾರಿನ ಪ್ರಗತಿ ಪರಿಶೀಲನೆ ನಡಪಾದು ಈ ಪರಿಸರಡು ಅರೆಗಲಡು ತೋಜದ ಬರ್ಪುನ ಪರ್ಪಿನಿರ್ದ ಸಮಸ್ಯೆ ಪರಿಹಾರ ನಗರಸಭೆತ ಆದಾಯ ಹೆಚ್ಚುವರದ ಬಗೆಟ್ ಕ್ರಮದೆತ್ತನೋಪಂಡ ತಿಳಿಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಉಳ್ಳಾಲ ನಗರಸಭೆಗೆ ಬುಧವಾರ ಕಾಂಡೆ ವಿಶೇಷ ಭೇಟಿ ಕೊರ್ದು ಅಧಿಕಾರಿಲೆಡ ಬೊಕ ನಗರಸಭೆತ ಜನ ಪ್ರತಿನಿಧಿಲೆಡ ಪ್ರಗತಿ ಪರಿಶೀಲನಾ ಸಭೆ ನಡಪಾಯಿರು. ಬೇತೆ ಬೇತೆ ಇಲಾಖಾ ಅಧಿಕಾರಿಲೆಡ ಅಂಚನೆ ನಗರಸಭೆತ ಸದಸ್ಯರೆಡ ಪ್ರತಿ ವಾರ್ಡ್ದ ಸಮಸ್ಯೆ ಆವಡಾಯಿನ ಬೇಳದ ಬಗೆಟ್ ವಿವರ ಪಡೆಯುಂಡೇರು. ಕೆಲವರಿಗೆ ಹೌದು ಸರ್, 20 ವಾರ್ಡ್ಗಳಿಗೆ 110 ಬೋರ್ವೆಲ್ಸ್ ಮತ್ತು 10 ಬಾವಿ ಇದೆ ಸರ್. ನಮ್ದು ಓನ್ ಇದೆ. 31 ವಾರ್ಡ್ ಅಲ್ಲಿ ನೀವು 1.5 MLD ಕೊಡೋದು ಎಷ್ಟು ವಾರ್ಡ್ಗೆ? 20 ವಾರ್ಡ್ಗೆ ಸರ್. 20 ವಾರ್ಡ್ಗೆ ಎಲ್ಲ ಮನೆಗಳಿಗೂ ಕೊಡ್ತೀರಾ? ಹೌದು, 2 ದಿನಕ್ಕೊಮ್ಮೆ ಕೊಡೋದು ಸರ್. 2 ದಿನಕ್ಕೆ ಒಂದ್ಸಾರಿ. ಬಟ್ 20 ವಾರ್ಡ್ ಸಂಪೂರ್ಣವಾಗಿ ನಿಮ್ ವಾಟರ್ ಸಪ್ಲೈ ಕವರ್ ಆಗುತ್ತಾ? ಕೊಡ್ತೇವೆ ಸರ್. ಈಗ ನೀರಿಲ್ಲದ ಟೈಮಲ್ಲಿ ಕೊಡ್ತೇವೆ ಸರ್, ಬಟ್ ಬೇಸಿಗೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತು. ಈಗ ಅದನ್ನೇ ನಾನು ಕೇಳ್ತು, ನಾರ್ಮಲ್ ರೆಗ್ಯುಲರ್ ನಿಮ್ಮ ವಾಟರ್ ಸಪ್ಲೈ ಇದು 20 ವಾರ್ಡ್ಸ್ಗೆ ನೀವು 1.5 MLD ಅನ್ನ ನೀವು ಪೈಪ್ ವಾಟರ್ ಸಪ್ಲೈ ಇದರಲ್ಲಿ 2000 ನಮಗೆ 25 + 30 ಇಯರ್ಸ್ ಗೆ ನಾವು ಮಾಡ್ಕೊಂಡಾಗ ನೆಕ್ಸ್ಟ್ ನಮಗೆ 16 MLD ರಿಕ್ವೈರ್ಮೆಂಟ್ ಇದೆ ಸರ್ ಉಳ್ಳಾಲಕ್ಕೆ. 2025ರಿಂದ 30 ವರ್ಷ 55ಕ್ಕೆ ಸರ್ 16 MLD. ಎಸ್ ಸರ್, 16 MLD ನಾವು ಅಲ್ಟಿಮೇಟ್ ಗೆ ಕೊಡಬೇಕು ಸರ್ ಇವರಿಗೆ. ಆಯ್ತು. ಈಗ ಇರುವಂತದ್ದು, ಈಗ ಅವರು ಆಗ್ಮೆಂಟೇಷನ್ ಎಲ್ಲ ಹೇಳ್ತಿದ್ರು, ರಿಪೇರ್ಸ್ ಅದೆಲ್ಲ ಇದು ನಿಮ್ಮ ಡಿಸೈನ್ ಒಳಗಡೆ ಅದಕ್ಕೆ ಇಲ್ಲ ಸರ್, ಅದರಲ್ಲಿ ಪ್ರೊವಿಷನ್ ಇಟ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಬಲ್ಕ್ ಸ್ಕೀಮ್ ಈಗ 2.3 ಕಿಲೋಮೀಟರ್ ಅಲ್ಲಿ ಏನು ಬ್ಯಾಲೆನ್ಸ್ ಆಗಿತ್ತಲ್ಲ ಸರ್, ಅದೀಗ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. ನಮಗೆ 3 ಪಾಯಿಂಟ್ ಚಿಲ್ಲರ್ ನೀರು ಬರಬೇಕು, ಅವ್ರು 1 ಪಾಯಿಂಟ್ ಚಿಲ್ಲರ್ ಕೊಡು ಅಗ್ರಿಮೆಂಟ್ನಲ್ಲಿ. ಆ ನೀರು ರೀಚ್ ಆಗುವುದಿಲ್ಲ. ಇಲ್ಲಿ ರೀಚ್ ಆಗುವ ಕರೆಂಟ್ ಹೋಗ್ತದೆ, ಅದರಲ್ಲಿ ನೀರು ವಾಪಸ್ ಹೋಗ್ತದೆ. ಅದು ಸರಿಯಾಗಿ ನೀರು ಬರಬೇಕು. ಕರೆಂಟ್ ಸಮಸ್ಯೆ ಉಂಟು. ಮತ್ತು ನಮ್ಮಲ್ಲಿ ಗಂಡಿ ಅಂತ ಒಂದು ಅದೇ ಜನರೇಟರ್ ಇಲ್ಲ, ಅದು ಲಿಫ್ಟ್ ಮಾಡಿದರೆ ಬೇರೆ ಟ್ಯಾಂಕ್ ನೀರು ಹೋಗ್ಲಿಕ್ಕೆ ಆಗ್ತದೆ. ಹೇಳಿದ್ದಾರೆ ನಮಗೆ ಗಂಡಿ ಅಲ್ಲಿ ಟ್ಯಾಂಕ್ ಉಂಟು ಅಂಡರ್ಗ್ರೌಂಡು, ಅದೇ ಜನರೇಟರ್ ಆಗಬೇಕು. ಜನರೇಟರ್ ನೈಟ್ ಲಿಫ್ಟ್ ಆಗ್ತದೆ, ಅಲ್ಲಿ ಕೌನ್ಸಿಲರ್ ಮಾತಾಡ್ತಾರೆ. ಮತ್ತು ನಾವು ಮಂಗಳೂರಿಂದ ಸರಿ ನೀರು ಬಂದರೆ ನೀರು ಸರಿ ಹೋಗ್ತದೆ. ನಾವೆಲ್ಲ ಬುದ್ಧಿಪರಿಸಲ್ಲಿ ಸಪ್ಲೈ ಮಾಡ್ತಾರೆ ಅವರು. ಅಲ್ಲ ಸರ್, ಹೊರಗಿಂದ ಹಣ ಕೊಟ್ಟು ತರುದು. ಇಲ್ಲಿ ಒಂದು 5 ಟ್ಯಾಂಕರ್ ಇದ್ರೆ ಅದರಲ್ಲಿ ನಮ್ಗೆ ಇದು ಹಣ ಕೊಟ್ಟು ತರುವಾಗ ಇವರಿಗೆ ಕೂಡ ಇಲ್ಲಿ ಹಣ ಇಲ್ಲ, ಕಷ್ಟ ಆಗ್ತದೆ. ಟ್ಯಾಂಕರ್ ಇಟ್ಕೊಳ್ಳಿ ಅಂತ ನಾವು ಹೇಳ್ತಾ ಇರೋದು, ಒಂದನೇ ಸ್ವಂತ ಟ್ಯಾಂಕರ್ ಬೇಕು, 2ನೇ ಪೈಪ್ ಲೈನ್ ಎಲ್ಲೆಲ್ಲಿ ಎಲ್ಲ ಹೋಗಿದೆ ನೋಡಿ. ಇಡೀ ತೊಕ್ಕೋಟು ನನ್ನದು ವಾರ್ಡು, ಅಲ್ಲಿ ಇಲ್ಲ, ಚೊಮ್ಮುಗೊಡ್ಡೆ ಇಲ್ಲ, ಬಯಲಿಲ್ಲ, ಅಲ್ಲಿ ಅಂತ ಕಡೆಗಳಲ್ಲಿ ನಮಗೆ ತುಂಬಾ ಸಮಸ್ಯೆ ಇದೆ. ಪೈಪ್ ಫುಲ್ಲು ಚೇಂಜ್ ಮಾಡಬೇಕು, ಹಳೆ ಪೈಪ್ ಅನ್ನು. ಆಗ ಜನರಿಗೆ ಒಂದು ಸ್ವಲ್ಪ ಮಟ್ಟಿಗೆ ಅದು ನೀರು ಹೋಗ್ತದೆ. ನನ್ನಲ್ಲಿ ಒಂದು ಬಾವಿ ಇದೆ, ಬೈಲಲ್ಲಿ ಒಂದು ಬಾವಿ ಇದೆ, ಆ ಬಾವಿಗಳನ್ನು ಸ್ವಲ್ಪ ಕ್ಲೀನ್ ಮಾಡಬೇಕು. ನನ್ನ ಬಾವಿಯಲ್ಲಿ ಹಳತ್ತು ಬಾವಿ, ತುಂಬಾ ನೀರಿದೆ ಸರ್. ಅದರಲ್ಲಿ ನಡುವಿನಲ್ಲಿ ಒಬ್ಬ ಮೊನ್ನೆ ಕಾಂಟ್ಯಾಕ್ಟ್ ನವನು ಬಂದು ಒಂದು ಮಿಡ್ಲಲ್ಲಿ ರಿಂಗ್ ಹಾಕಿದ್ದಾನೆ. ಅದು ಹೋದ ವರ್ಷ ಅದು ಮಾಡುವುದು ಈಗ ಕೂಡ ಮುಂದೂಡಲಿಕ್ಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಹೇಳುದು ಜನವರಿ ಸ್ಟಾರ್ಟ್ ಮಾಡಬೇಡ, ಈಗಲೇ ಡಿಸೆಂಬರ್ ಇಂದಲೇ ಸ್ಟಾರ್ಟ್ ಮಾಡಿ. ಮತ್ತೊಂದು ಪಂಡಿತೋಸಿಗೆ ADP ನೀರು 3 ದಿವಸಕ್ಕೊಮ್ಮೆ ಬರುದು, ಅದು 1 ಗಂಟೆ ಬರುದು. ಅದು ಮೇಲ್ಗಡೆ ನಮಗೆ ಹೋಗುದೇ ಇಲ್ಲ. ಅಲ್ಲಿ ಎಷ್ಟು ನಮಗೆ, ನಾವು ಜನರ ನಡುವಲ್ಲೇ ಇರುದು, ಇವರಿಗೆ ಮತ್ತೆ ಅದು ನ್ಯೂಸ್ ಬರುದು, ನಮ್ಮಿಂದ ನ್ಯೂಸ್ ಬರುದು. ನಮಗೆ ಅಲ್ಲಿ ಕೇಳುದು, ನಮ್ಮ ಹತ್ರ ಕೇಳುದು ಜನಗಳು. ಇಲ್ಲ, ಅವರೊಂದು 8 ತಿಂಗಳ ಮೊದಲು ಒಂದು ಪ್ಲಾನಿಂಗ್ ಮಾಡಿದ್ದಾರೆ. ಆ ಪ್ಲಾನಿಂಗ್ ಒಂದು ಎಲ್ಲಿ ಅವರು ನೀರಿನ ವಿಷಯದಲ್ಲಿ ಬಂದು ಪ್ಲಾನಿಂಗ್ ಎಲ್ಲ ಮಾಡಿ ಹೋಗಿದ್ದಾರೆ. ಎಲ್ಲೆಲ್ಲ ಪೈಪ್ ಲೈನ್ ಇಲ್ಲ, ಎಲ್ಲೆಲ್ಲ ಪೈಪ್ ಲೈನ್ ಉಂಟು, ಅದೆಲ್ಲ ಮಾಡಿ ಕೊಡ್ತೇನೆ. ಇಷ್ಟುವರೆಗೆ ಪೈಪ್ ಲೈನ್ ಆಗಿದ್ವಾ ಇಲ್ವಾ ಎಂಥದ್ದು ಒಂದು ಗಮನಕ್ಕೆ ಇಷ್ಟುವರೆಗೆ ಅವರ ಇದೇ ಇಲ್ಲ ಇಲ್ಲಿ ನಗರಸಭೆಗೆ. ಫಸ್ಟ್ AW ಬರಲಿ. ಅಲ್ಲಿ ಇದೇ ನೀರು ಬಿಡುವವ ಅಲ್ಲಿ ದಿನಕ್ಕೆ 4 ಸಲ ಕರೆಂಟ್ ಹೋದ್ರೆ ಸಹ ನಮ್ಗೆ ಏನು ಫೋನ್ ಮಾಡೋದು ಹೇಳುದಿಲ್ಲ. ಜನರು ನಮ್ಗೆ ಬೈದು ಇದು ಮಾಡ್ತಾ ಇದ್ದಾರೆ. ನೀರು ಯಾವಾಗ ಬರ್ತದೆ ಯಾವಾಗ ಬರುವುದು ಅಂತ ಗೊತ್ತಿಲ್ಲ. ಅದರ ಬಗ್ಗೆ ಸೂಕ್ತವಾಗಿ ಕ್ರಮವನ್ನು ಕೈಗೊಳ್ಬೇಕು. MCC ಇಂದ ಬರುವಂತದ್ದು ಪೂರ್ತಿ ಈ ಜಾಗದಿಂದನೇ, ಅದೇ ಜಾಗದಿಂದ ಬರುದು. ಅದರದ್ದು ಜನರೇಟ್ ಏನಾದ್ರು ಮಾಡಿದ್ರೆ ಅದರ ಬಗ್ಗೆ 6 ವರ್ಷದಿಂದ ಆಯ್ತು. ಅದರ ಬಗ್ಗೆ ಆಯ್ತು ಸರ್. ಕೆಪಾಸಿಟಿ ಏನು? 25 kV ಅಂತ ಹೇಳಿ ಈಗ ಹೇಳಿದ್ರು ಅವರಿಗೆ. ಅದು ಸಾಕಾಗ್ಲಿಕ್ಕಿಲ್ಲ. 25 kV. ಅದಕ್ಕೆ ನನ್ನ ಪ್ರಶ್ನೆ 62 kV ಅಂತ ನೀವು ನೋಡ್ಬಿಟ್ಟು ಹೇಳಕ್ಕಾಗತ್ತಾ ಏನಿದೆ ನೆಟ್ವರ್ಕ್ದು? ನನಗೆ ಗೊತ್ತಾಗ್ತದೆ. ಇವರಿಗೆ ಟ್ಯಾಂಕಿ ನಮ್ಮ ಹತ್ರ ಉಂಟು. ಈಗ ದಿನಕರುಳ್ಳಾದ ಟ್ಯಾಂಕಿ ಉಂಟು, 9 ಕೆರೆಯಲ್ಲಿ ಉಂಟು, ಸ್ಮಶಾನದಲ್ಲಿ ಉಂಟು ಅಲ್ವಾ. ಇಲ್ಲಿ ನೀರು ಬರುವಾಗ ಪುನಃ ಒಂದು ಅಡೆತಡೆ ಏನಂತ ಹೇಳಿದರೆ, ಅಲ್ಲಿಯ ಲೋಕಲ್ಸ್ನವರು ಕೆಲವರು ಬೇರೆ ಪ್ಲಾನ್ ಮಾಡಿ ಪುನಃ 200 ಕೋಟಿ ರೂಪಾಯಿ ಅಂದಾಜು ಪಟ್ಟಿ
ಸರ್ಕಾರಕ್ಕೆ ಕಳಿಸಿದ್ದಾರೆ. ದಯಮಾಡಿ ನೀವು ಮತ್ತೆ ಸ್ಪೀಕರ್ ನಮ್ಮ ಈಗಿನ ಶಾಸಕರು ಅದನ್ನು ಬೆನ್ನಟ್ಟಿ ಮಾಡದಿದ್ದರೆ ಅಲ್ಲಿಯ ಲೋಕಲ್ ಆ ನೀರನ್ನು ಇಲ್ಲಿಗೆ ಬರಲಿಕ್ಕೆ ಬಿಡುವುದಿಲ್ಲ, ಇದು ನಾನು ತಿಳಿದ ಮಟ್ಟಿಗೆ. ಆದ್ದರಿಂದ ಅದಕ್ಕೆ ಒಂದು ತಾವು ಕೈ ಜೋಡಿಸಿದರೆ ಒಳ್ಳೆಯದು ಅಂತ ಹೇಳಿ ನೀವು ಇಲ್ಲಿಯ ಈ ಪ್ರಾಬ್ಲಮ್ ಅನ್ನೆಲ್ಲ ಒಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮತ್ತು ಸರ್ಕಾರದಲ್ಲಿ ಆಗುವಂಥದ್ದು ಇದು ಅತಿ ಅಗತ್ಯ ಇತ್ತು ಸರ್. ಅವರೇ ಫಸ್ಟ್ ಒನ್ ಬಶೀರ್ ವಾರ್ಡಲ್ಲಿ 2 ಬೋರ್ವೆಲ್ಸ್ ಅನ್ನ ನಾನು ಕೈ ಪಂಪನ್ನು ನಾನೇ ಇಮಿಡಿಯೇಟ್ ಅಲ್ಲಿ ಜನರಿಗೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ನಾನು ಮಾಡಿಕೊಟ್ಟಿದ್ದೇನೆ ಸರ್. ನಮ್ಮ ಲಿಮಿಟಲ್ಲಿ ಸರ್, ನಮ್ಮ ಒಂದು ಸಬ್ಮಿಷನ್ ಎಲ್ಲರ ಗಮನಕ್ಕೆ, ನಮಗೆ ಇರುವುದು ಈಗ 90 ಲಕ್ಷ ನಮ್ಮ ಆದಾಯ. ಆ 90 ಲಕ್ಷದಲ್ಲಿ 4,776 ಕನೆಕ್ಷನ್ ಇರೋದು ನಮಗೆ ಮನೆಗಳು. ಉಳಿದ ಮನೆಗಳಿಗೆಲ್ಲ ನಾವು ನೀರು ಕೊಡ್ತೇವೆ. ಹೇಗೆ ಕೊಡ್ತೇವೆ ಅಂತ ನಿಮಗೆ ಗೊತ್ತು, ಕೌನ್ಸಿಲರ್ಸಿಗೆ. ನಾವು ಒಂದು ನಿಮಿಷ ಕೊಡಿ, ಮತ್ತೆ ನಿಮಗೆ ಬಿಡ್ತೇನೆ ಮಾತಾಡ್ಲಿಕ್ಕೆ. ಆಮೇಲೆ ಕಲೆಕ್ಷನ್ಗೆ ಹೋದ್ರೆ ಪ್ರತಿ ಸದಸ್ಯರು ಅದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾರೆ ಸರ್. ಮತ್ತೆ SC/ST ಕಾಲೋನಿಯಲ್ಲಿ ನಮಗೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಫ್ರೀ ಕೊಡ್ತಾ ಇದ್ದಾರೆ. ನಮಗೆ ಸಹ ಫ್ರೀ ಕೊಡಬೇಕು ಅಂತ ಆ ಏರಿಯಾಕ್ಕೆ ನಾವು ಹೋಗುವ ಆಗಿಲ್ಲ ಸರ್. ಹೀಗಾಗಿ ನಾವು 2 ಕೋಟಿ ಕಳೆದ 4-5 ವರ್ಷದಿಂದ 2.5 ಕೋಟಿ ನಾವು ಮಂಗಳೂರು ಮಹಾನಗರ ಪಾಲಿಕೆಗೆ ಕೊಡಬೇಕಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಯವರು ಪ್ರತಿದಿನ ನಮಗೆ ಪತ್ರ ಬರೀತಾರೆ ಅಂತ ನಾನು 15 ಲಕ್ಷವನ್ನ SFC ಈ ಸಲದ ಗ್ರಾಂಟ್ ಅಲ್ಲಿ ಇಟ್ಟು 15 ಲಕ್ಷ ನಾವು ಕೊಟ್ಟು ರಿಕ್ವೆಸ್ಟ್ ಮಾಡಿ ಬಂದಿದ್ದೇನೆ. ಇಷ್ಟೆಲ್ಲ ಮತ್ತೆ ಯಾರು ನೀವು ಫೋನ್ ಮಾಡಿದ್ರು ಸಹ ನಾನು ಫೋನನ್ನ 24 ಗಂಟೆ ಸಹ ನಾನು ಫೋನ್ ತೆಗಿತೇನೆ. ಒಬ್ಬರು ಇಂಜಿನಿಯರ್ ಇರುವುದು ಇಡೀ ಮಹಾನಗರ ಉಳ್ಳಾಲ ನಗರಸಭೆಟ್ಟು ಪರ್ಪಿ ನೀರಿದ ಸಮಸ್ಯೆ ಪ್ರತಿ ಅರೆಗಲಡ್ಲ ತೋಜಿದ ಬರ್ಪಿನವು ಸಾಮಾನ್ಯ. ಇನ್ನತ ಕಾಮಗಾರಿಲ್ಲ ಪೂರ್ತಿ ಆತಿಜಿ. ಈ ಬಗೆಟ್ಟು ಸೂಕ್ತ ಕ್ರಮದ ತೊಣುವ ಅಂಚನೆ ಅಗತ್ಯ ಪೂರ್ಣ ಜಾಗೆಗೆ ಭೇಟಿಲ ಕೊರ್ಪ. ಅವೇ ರೀತಿಡು ನಗರಸಭೆತ ಆದಾಯಲ ನಿರೀಕ್ಷಿತ ಮಟ್ಟಡು ಇಜ್ಜಿ ಇಂದತ ಬಗೆಟ್ ಪರಿಶೀಲನೆ ಮಲ್ತದು. ಆದಾಯ ಹೆಚ್ಚಿಸವನ ಮೂಲಲೇನು ನಾಡುವ ಪಂಡದು ಜಿಲ್ಲಾಧಿಕಾರಿ ಮುಲ್ಲೈ ಮುಹಿಲನ್ ಸಭೆತ ಬಗೆಟ್ ವಿವರ ಕೊರಿಯರು. ಇಲ್ಲ, ಇಂದಿನ ಆಡಳಿತಾಧಿಕಾರಿಯಾಗಿ ಉಳ್ಳಾಲ CMCಗೆ ಈಗ ಒಂದು 3-4 ವಿಚಾರಗಳ ಆದ್ಯತೆ ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ಒಂದು ಸಭೆಯನ್ನು ಮಾಡಿದ್ದೇವೆ. ಇದು ರೆಗ್ಯುಲರ್ ಆಗಿ ಈ ಥರ ಸಭೆಗಳು ಮಾಡಲಿಕ್ಕೆ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಆಡಳಿತಾಧಿಕಾರಿಯಾಗಿ ಅದರದ್ದು ಏನು ಫೈಲಲ್ಲಿ ಎಲ್ಲ ಕ್ಲಿಯರೆನ್ಸು ಅದೆಲ್ಲ ಆಗ್ತಾಯಿದೆ. ಆದರೂ ಫೀಲ್ಡಲ್ಲಿ ಸದಸ್ಯರುಗಳು ಅವರ ಸಮಸ್ಯೆಗಳ ಬಗ್ಗೆ ಇರುವಂಥ ಸಲಹೆ ಸೂಚನೆಗಳನ್ನ ಕೇಳ್ಕೊಳ್ಳಿಕ್ಕೆ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಇವತ್ತು ಪ್ರಥಮವಾಗಿ ನಾವು ಕುಡಿಯುವ ನೀರಿನ ಸಂಬಂಧ ಮುಂಬರುವಂಥ ಏನು ಬೇಸಿಗೆ ಕಾಲದಲ್ಲಿ ಉಳ್ಳಾಲದಲ್ಲಿ ಬರುವಂಥ ಸಮಸ್ಯೆಗಳಿಗೆ ಏನು ನಾವು ಪ್ರಿಪರೇಟರಿ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿದ್ದೇವೆ, ಮುನ್ನೆಚ್ಚರಿಕೆ ಕ್ರಮಗಳು ಏನು ವಹಿಸಿದ್ದೇವೆ, ಅದು ಸಾಕಾಗ್ತದಾ, ಅದರಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಥಮವಾಗಿ ಚರ್ಚೆ ಮಾಡಿದ್ದೇವೆ. ಅದು ಬಿಟ್ಟು ನಗರಸಭೆಗೆ ಬರಬೇಕಾಗಿರುವಂಥ ಏನು ಆದಾಯ ಅದನ್ನು ಹೆಚ್ಚು ಮಾಡೋದು, ಬರಬೇಕಾಗಿರೋದು ಬಂದಿದೆ ಅನ್ನೋಂಥದ್ರ ಬಗ್ಗೆಯೂ ಸಹ ಕೂಲಂಕುಷವಾಗಿ ನಾವು ಪರಿಶೀಲಿಸಿದ್ದೇವೆ. ಅದರಲ್ಲಿ ಈಗ KMF 24L ಎಕ್ಸೈಸನ್ನು ಮಾಡೋದ್ರ ಮುಖಾಂತರ ಹೆಚ್ಚು ಬರಬೇಕಾಗಿರೋ ರೆವೆನ್ಯೂನ ರಿಯಲೈಸ್ ಮಾಡಲಿಕ್ಕೆ ಒಂದು ಆ್ಯಕ್ಷನ್ ಪ್ಲ್ಯಾನೆಲ್ಲ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಸಹಕರಿಸಬೇಕಾಗಿ ಅವ್ರದ್ದು ಸದಸ್ಯರುಗಳಿಗೆ ಹೇಳಿದ್ದೇವೆ. ಅವರು ವಾರ್ಡ್ ಲೆವೆಲಲ್ಲಿ ಸಮಿತಿಗಳನ್ನ ಮಾಡಿಕೊಂಡು ಅದನ್ನು ಮುಂದುವರಿಸೋದಕ್ಕೆ ಅವರು ಸಹ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ವಾಟರ್ ಸಪ್ಲೈ ಪ್ರಾಜೆಕ್ಟ್ ಏನಿದೆ, ಸ್ಟೇಟ್ ಸ್ಪಾನ್ಸರ್ ಪ್ರಾಜೆಕ್ಟ್ KUWSDBಯಿಂದ ನಡೀತಾ ಇರುವಂಥದ್ದು, ಅದರಲ್ಲಿ ಆಗಿರುವಂಥ ತೊಡಕುಗಳು ಸರಿಯಾಗಿ ಅದು ಕೆಲಸ ಪ್ರಾರಂಭ ಆಗಿದೆ ಅನ್ನುವಂಥ ಮಾತನ್ನು KUWSDB ಇಂಜಿನಿಯರು ಸಭೆಗೆ ತಿಳಿಸಿದ್ದಾರೆ. ಸೊ ವಾಟರ್ ಸಪ್ಲೈ ಸಂಬಂಧ 1-2 ಸ್ಪಾಟ್ ಇನ್ಸ್ಪೆಕ್ಷನನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ಆಗತ್ತೆ. ಅದರ ಜೊತೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ದು ಈಗ ಉಳ್ಳಾಲ ನಗರಸಭೆಯ ಒಂದು ಏನು ಕಸ ವಿಲೇವಾರಿ ಮಾಡುವಂಥ ನಮ್ಮ ಪೌರ ಕಾರ್ಮಿಕರು ಮತ್ತು ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂತ ಹೇಳಿದರೆ ಗಾಡಿಗಳು ಭಾರಿ ಹಳೆಯ ಗಾಡಿಗಳಾಗಿದ್ದು ಸಮಸ್ಯೆ ಇದ್ರೂ ಸಹ ಅವರು ಯಾವುದೇ ಕಾರಣಕ್ಕೆ ಆ ಕಸ ಸಂಗ್ರಹಣೆ ಮಾಡುವಂಥ ನಿಲ್ಲಿಸದೆ ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಆದರೆ ಅದರಲ್ಲಿರುವಂಥ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗಿರೋದು ನಮ್ಮದೆಲ್ಲರ ಒಂದು ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ 5 ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗಂತ 5 ಗಾಡಿಗಳು ಪ್ಲಸ್ 1 ಟಿಪ್ಪರ್ ಅಲ್ವಾ ಅಮ್ಮ, ನೀರಿನ ಟ್ಯಾಂಕರ್
ಒಂದು 5 ಸಾಲಿಡ್ ವೇಸ್ಟ್ ಮ್ಯಾನೇಜ್ಗೆ 5 ಗಾಡಿಗಳು ಪ್ಲಸ್ ಒಂದು ವಾಟರ್ ಸಪ್ಲೈಗೆ ಮತ್ತು ಒಂದು ಟಿಪ್ಪರು ಮತ್ತು ವಾಟರ್ ಸಪ್ಲೈಗೆ ಟ್ಯಾಂಕ್ ಒಂದು ಮತ್ತು ಎಲೆಕ್ಟ್ರಿಕಲ್ ಇದಕ್ಕೆ ಇದು ಅಂತ ಗಾಡಿಗಳನ್ನು ಮಾಡಲಿಕ್ಕೆ ಈಗಾಗಲೇ ಅಪ್ರೂವ್ ಮಾಡಿ ಕೊಟ್ಟಿದ್ದೇವೆ. ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ. ಸೊ ಈ ತಿಂಗಳ ಅಂತ್ಯಕ್ಕೆ ಅದು ಆಗತ್ತೆ. ಸೊ ಆವಾಗ ಹೊಸ ಗಾಡಿಗಳು ಬರುವಾಗ ಅದು ಇನ್ನೂ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಅನುಕೂಲ ಆಗುತ್ತೆ. ಆದರೂ ಈ ಕಷ್ಟದ ನಡುವೆನೂ ಅವರು ಸಂಗ್ರಹಣೆ ಮಾಡುವುದನ್ನು ಮಾಡ್ತಾ ಇರುವಂಥದ್ದು ಎಲ್ಲ ಸದಸ್ಯರು ಸಹ ಅದನ್ನು ಹೇಳಿದ್ದಾರೆ. ಹೌದು, ಮಾಡ್ತಾ ಇದ್ದಾರೆ, ಸಂಗ್ರಹಣೆಯಲ್ಲಿ ಸಮಸ್ಯೆ ಇಲ್ಲ ಅಂತ. ಅದನ್ನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಘಟಕ ನಿರ್ಮಾಣ ಮಾಡೋದಲ್ಲಿ ಜಾಗದ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಈಗಾಗಲೇ 2-3 ರೀತಿಯ ಕ್ರಮಗಳನ್ನು ವಹಿಸಿದ್ದೇವೆ. ಇನ್ನು 1 ವಾರದ ಒಳಗಡೆ ಅದಕ್ಕೆ ತೀರ್ಮಾನ. ಸಿಬ್ಬಂದಿ ಕೊರತೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಇದೆ. ನಗರ ಸಲಹೆ ಸಂಸ್ಥೆಗಳೆಲ್ಲ ಕಾರ್ಪೊರೇಷನ್ ಬಿಟ್ಟು ಉಳಿದ ಕಡೆ ಎಲ್ಲನೂ ಇದೆ. ನಮ್ಮಲ್ಲಿ 13 ನಗರ ಸಲಹೆ ಸಂಸ್ಥೆಗಳಲ್ಲೂ ಈ ಸಮಸ್ಯೆ ಇದೆ. ಈಗಾಗಲೇ ಪೌರಾಡಳಿತ ಸಚಿವರು ಬಂದಾಗನೂ ಇದನ್ನು ನಾವು ಗಮನಕ್ಕೆ ತರಿಸಿದ್ದೇವೆ. ಇದರಲ್ಲಿ 2 ರೀತಿ ಇದೆ. ಒಂದು ಅಪ್ರೂವ್ಡ್ C&R ತುಂಬ ಜಾಸ್ತಿ ಇದೆ. ಅದಕ್ಕೆ ಹೋಲಿಸಿದಾಗ ನಮಗೆ ಬರೀ 30%, 20% ಅಷ್ಟೇ ಫಿಲ್ ಆಗಿದೆ ಅಂತ ಕಾಣ್ತದೆ. ಅದಕ್ಕೆ ಈಗ ಪೌರಾಡಳಿತ ನಿರ್ದೇಶನಾಲಯದಲ್ಲೂ ಅವರು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಏನಂದರೆ ಎಷ್ಟು ಬೇಕಾಗತ್ತೆ ಅನ್ನುವಂಥದ್ದನ್ನು ಒಂದು ರಿಯಲಿಸ್ಟಿಕ್ ಆಗಿ ರೇಷನಲೈಸ್ ಮಾಡಿಕೊಂಡು ಆಮೇಲೆ ಇದನ್ನು ಮಾಡುವುದಂತ ನಿರ್ಣಯಕ್ಕೆ ಬಂದಿದ್ದಾರೆ. ಆದರೂ ಉಳ್ಳಾಲಲ್ಲಿ ಸಮಸ್ಯೆ ಹೌದು. ಇಟ್ಸ್ ಅ CMC. ಫಾರ್ ಅ CMC ಇಟ್ ಇಸ್ ಕ್ವೈಟ್ ಅಂಡರ್ ಸ್ಟಾಫ್ಡ್. ಸೊ ಅದಕ್ಕೆ ಈಗಾಗಲೇ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಒಬ್ಬ ಎನ್ವೈರ್ಮೆಂಟ್ ಇಂಜಿನಿಯರ್ನ ಅಡಿಷನಲ್ ಚಾರ್ಜಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ ಬೇರೆ ಈಗ ಹೆಲ್ತ್ ಇನ್ಸ್ಪೆಕ್ಟರ್ ಬೇಕು ಅಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನೋಡ್ತೇವೆ. ವೇರ್ ಇಸ್ ಅವೈಲಬಲ್ ವಿ ವಿಲ್ ಟ್ರೈ ಟು ಡು. ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ಅಭಿಷೇಕ್, ಉಳ್ಳಾಲ ನಗರಸಭಾ ಪೌರಾಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ ಸಮೇತ ಮುತಾಲಿಕೆಡಿತ್ತೇರು. ಉಳ್ಳಾಲ ನಗರಸಭಾ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿ ವರ್ಗದಕರು ಸಭೆಟ್ಟು ಪಾಲ್ಪಡೆದಿದ್ದೇರು.